ಯೋಗ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಉಸ್ತುವಾರಿ ಸಚಿವರ ಆರೋಗ್ಯ ಕೇರ್ ರೈ ಮಾಡ್ತಾರೆ 2 ಗಂಟೆ ವ್ಯಾಯಾಮ, ಯೋಗದಿಂದ ಬರುತ್ತಂತೆ ಉತ್ಸಾಹ. ಯೋಗಾಭ್ಯಾಸ ಒಂದು ಆಧ್ಯಾತ್ಮಿಕ ಆಚರಣೆ ಎಂಬುದರಲ್ಲಿ 2 ಮಾತಿಲ್ಲ. ಯೋಗಾಭ್ಯಾಸವನ್ನ ಇಡೀ ಮನುಕುಲದ ಸ್ವತ್ತು ಎಂದು ಪರಿಗಣಿಸಲಾಗುತ್ತೆ. ರಾಜಕೀಯದ ನಡುವೆ ಯೋಗಕ್ಕೆ ಮಹತ್ವ ನೀಡಿದ ರೈ ವ್ಯಾಯಾಮ ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಯೋಗಾಭ್ಯಾಸವು ಒಂದು ಆಧ್ಯಾತ್ಮಿಕ ಆಚರಣೆ ಎಂಬುದರಲ್ಲಿ 2 ಮಾತಿಲ್ಲ. ಅಷ್ಟೇಕೆ ಅದು ಚಿರಂತನ ಮತ್ತು ಪರಿಪೂರ್ಣ ಸತ್ಯವೇ ಆದ ಆ ಭಗವಂತನೆಡೆಗೆ ಸಾಗುವುದಕ್ಕಿರುವ ಒಂದು ಅತಿಶಯವಾದ ಕಾರ್ಯಸಾಧ್ಯ ಮಾರ್ಗೋಪಾಯವೂ ಹೌದು. ಆದ್ದರಿಂದಲೇ ಯೋಗಾಭ್ಯಾಸವನ್ನ ಇಡೀ ಮನುಕುಲದ ಸ್ವತ್ತು ಎಂದೇ ಪರಿಗಣಿಸಲಾಗುತ್ತೆ. ಯೋಗವೆಂಬುದು ಸ್ವತಃ ತನ್ನತನದೊಂದಿಗೆ ಮತ್ತು ಅದರ ಯುಕ್ತವಾದ ಚಹರೆಯೊಂದಿಗೆ ಮೌನ ಸಂವಾದ ನಡೆಸುವ ಒಂದು ಪ್ರಕ್ರಿಯೆ. ತನ್ನತನದ ಕುರಿತಾದ ಅಜ್ಞಾನ, ಐಹಿಕ ವಸ್ತುಗಳೊಂದಿಗೆ ಮತ್ತು ಅದರ ಸಂಬಂಧವಾದ ಆಲೋಚನೆಗಳೊಂದಿಗೆ ಅಂಟಿಕೊಳ್ಳುವುದೇ ಮನುಷ್ಯ ಅನುಭವಿಸುವ ನೋವು, ಕಡು ಕಷ್ಟಗಳಿಗೆ ಕಾರಣ. ಯೋಗವನ್ನ ಸಮರ್ಪಕವಾಗಿ ಅಭ್ಯಾಸ ಮಾಡುವುದರಿಂದ ಈ ನೋವು, ಸಮಸ್ಯೆಗಳು ತಗ್ಗುವುದಲ್ಲದೆ ಮನುಷ್ಯ ಮತ್ತು ಭಗವಂತನ ನಡುವಿನ ಕಳಚಿದ ಕೊಂಡಿಯನ್ನ ಪುನರ್ಸ್ಥಾಪಿಸಲು ಸಾಧ್ಯವಾಗುತ್ತೆ.
ಯೋಗ ಎಂಬುದು ಆಸನ, ಪ್ರಾಣಾಯಾಮ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಮೀರಿದಂಥದ್ದು. ಯೋಗ ಎಂದಾಕ್ಷಣ ಅದಕ್ಕೊಂದು ಧಾರ್ಮಿಕ ಕರ್ಮಾಚರಣೆಯ ಹಣೆಪಟ್ಟಿ ಕಟ್ಟುವುದು ಸಲ್ಲ. ಹೀಗೆ ಮಾಡುವುದರಿಂದ ಪರಿಪೂರ್ಣ ಜೀವನ ನಡೆಸುವುದಕ್ಕಿರುವ ಒಂದು ಸಾರ್ವತ್ರಿಕ ಮಾರ್ಗೋಪಾಯವಾಗಿ ಯೋಗಕ್ಕಿರುವ ಅಗಾಧ ವ್ಯಾಪ್ತಿ ಮತ್ತು ಸ್ವರೂಪವನ್ನ ಕಗ್ಗಿದಂತಾಗುತ್ತದೆ. ಇದು ಯಾವುದೇ ಜಾತಿ, ಮತ, ಧರ್ಮಕ್ಕಷ್ಟೇ ಸೀಮಿತವಾದದ್ದಲ್ಲ. ಇದು ಅವೆಲ್ಲವನ್ನ ಮೀರಿದ್ದು. ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಪ್ರಮುಖವಾದ ಗ್ಯಾಜೆಟ್ಗಳು ಆರಾಮ ಮತ್ತು ಅನುಕೂಲಕ್ಕಾಗಿ ನಮ್ಮನ್ನ ಸೆಳೆಯುತ್ತವೆ. ಆದರೆ ಬೊಜ್ಜು, ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ತೊಂದರೆಗಳಂತಹ ಅನೇಕ ರೋಗಗಳನ್ನ ಜೊತೆಗೆಯೂ ಸಾಧ್ಯವಿಲ್ಲದೆ ನಮ್ಮನ್ನ ಕರೆತರುತ್ತವೆ. ದೈಹಿಕವಾಗಿ ಆರೋಗ್ಯಕರವಾಗಿದ್ದರೆ ಮನಸ್ಸು ಸ್ಪಷ್ಟ, ಕೇಂದ್ರೀಕೃತವಾಗಿರುತ್ತೆ ಮತ್ತು ಒತ್ತಡವು ನಿಯಂತ್ರಣದಲ್ಲಿರುತ್ತೆ. ದಿನದ 24 ಗಂಟೆಯಲ್ಲಿ ಕೇವಲ 20 ನಿಮಿಷ ಯೋಗ ಮಾಡಿದ್ರೆ ಸಾಕು, ನಮ್ಮ ದೇಹ ಮನಸ್ಸಿಗೆ ಸಂತೋಷ, ಶಕ್ತಿಯನ್ನ ನೀಡುತ್ತವೆ. ಅಂದ ಹಾಗೆ ನಾವು ನಿಮಗೆ ಹೇಳಲು ಹೊರಟಿರುವುದು, ಯಾವಾಗಲೂ ರಾಜಕೀಯದಲ್ಲಿ ಬ್ಯುಸಿಯಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ರಮಾನಾಥ್ ರೈ ಅವರು ದಿನಕ್ಕೆ 2 ಗಂಟೆ ಯೋಗ ಮಾಡ್ತಾರೆ ಅಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ರಾಜಕೀಯದ ಎಲ್ಲ ಒತ್ತಡಗಳನ್ನ ಬದಿಗೊತ್ತಿ ಮುಂಜಾನೆ ಯೋಗಕ್ಕೆ 2 ಗಂಟೆ ಮೀಸಲಿಡ್ತಾರೆ. ನಿಮಗೆ ಹೇಳಿದ ಹಾಗೆ ಯೋಗ ಎಷ್ಟು ಮುಖ್ಯ ಅನ್ನುವುದನ್ನ ಸಚಿವರು ಅರಿತಿದ್ದಾರೆ. ಸಚಿವ ಬಿ ರಮಾನಾಥ್ ರೈ ಅವರು ಪ್ರತಿದಿನ ವಿವಿಧ ಬಗೆಯ ಯೋಗವನ್ನ ಜೊತೆಗೆ ವ್ಯಾಯಾಮವನ್ನ ಮಾಡ್ತಾರೆ. ಪ್ರಾಣಾಯಾಮ ಎಂಬುದು ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತೆ ಮತ್ತು ವಿಷವನ್ನ ತೆಗೆದುಹಾಕುವ ಪರಿಪೂರ್ಣ ಉಸಿರಾಟದ ವ್ಯಾಯಾಮವಾಗಿದೆ ಮತ್ತು ಆತಂಕ ಮತ್ತು ಖಿನ್ನತೆಯನ್ನ ಕಡಿಮೆ ಮಾಡುತ್ತೆ. ಪ್ರಾಣಾಯಾಮ ಮಾಡುವುದರಿಂದ ಉಸಿರಾಟದ ಸಮಸ್ಯೆಗೆ ನಿಯಂತ್ರಣ ನೀಡುತ್ತದೆ ಅನ್ನುವುದನ್ನ ಸಚಿವರು ಅರಿತಿದ್ದಾರೆ. ಕಪಾಲಭಾತಿ ಪ್ರಾಣಾಯಾಮ ಎಂಬುದು ಉಸಿರಾಟದ ವ್ಯಾಯಾಮದ ಒಂದು ವಿಧವಾಗಿದ್ದು, ಇದು ಕಾಲಕಾಲಕ್ಕೆ ವಿವಿಧ ಕಾಯಿಲೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತೆ. ಇದು ಮಾನಸಿಕ ಯೋಗಕ್ಷೇಮ, ಮಧುಮೇಹದ ನಿಯಂತ್ರಣ, ಬೆನ್ನು ನೋವು, ಅಜೀರ್ಣದಂತಹ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಅನ್ನುವುದನ್ನ ರೈ ಮನಗಂಡಿದ್ದಾರೆ. ಇನ್ನು ಸೂರ್ಯ ನಮಸ್ಕಾರ ಅತ್ಯಂತ ಪ್ರಮುಖ ಯೋಗ ಪದ್ಧತಿಯಲ್ಲಿ ಒಂದು. 12 ವಿಭಿನ್ನ ಮಂತ್ರಗಳನ್ನ ಪಠಿಸುವ ಮೂಲಕ 12 ಪ್ರಕಾರದ ಯೋಗಾಸನಗಳನ್ನ ಮಾಡಲಾಗುತ್ತೆ. ಇದು ದೇಹಕ್ಕೆ ಮತ್ತು ಮಾನಸಿಕವಾಗಿ ಸಾಮರ್ಥ್ಯ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅನ್ನೋ ಕಾರಣದಿಂದಾಗಿ ಸಚಿವ ರಮಾನಾಥ್ ರೈ ಅವರು ಈ ಯೋಗವನ್ನ ಮಾಡ್ತಾರೆ.
ರೈ ಯೋಗಾಭ್ಯಾಸಕ್ಕೆ ಪಕ್ಕಾ ಟೈಮ್ ಟೇಬಲ್ ಮಾಡಿಕೊಂಡು ದಿನದ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡುವ ರೈ ಬಗ್ಗೆ ಇನ್ನಷ್ಟು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಬ್ರೇಕ್ ನಂತರ ಯೋಗ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮನುಷ್ಯ ಬ್ಯುಸಿಯಾಗಿ ಇರುವಾಗ ಆತನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಅನ್ನೋ ಮಾತಿದೆ. ಅಂದ ಹಾಗೆ ರೈ ಅವರಿಗೆ ಕೆಲಸ ಮಾಡೋಕೆ ಉತ್ಸಾಹ ಬರಬೇಕು ಅಂದ್ರೆ ಅವರು ಯೋಗ ಮಾಡಲೇಬೇಕು ಅಂತಾರೆ. ಇಲ್ಲಾಂದ್ರೆ ಆ ದಿನ ನನಗೆ ಕೆಲಸ ಮಾಡಲು ಉತ್ಸಾಹ ಇರೋಲ್ಲ ಅನ್ನುತ್ತಾರೆ. ಬನ್ನಿ, 2 ಗಂಟೆಯ ನಿರಂತರ ಪರಿಶ್ರಮದ ವ್ಯಾಯಾಮ ನಿಮ್ಮ ಮುಂದೆ. ಇನ್ನು ತದಸನ, ಇದು ನಿಮ್ಮ ಪಾದಗಳನ್ನ ಮತ್ತು ಕಾಲುಗಳಿಗೆ ಸಾಕಷ್ಟು ರಕ್ತ ಪರಿಚಲನೆ ನೀಡುವ ಮೂಲಕ ಹೆಚ್ಚು ಶಕ್ತಿ ಒದಗಿಸುತ್ತದೆ. ಜೊತೆಗೆ ಮಾನಸಿಕ ಸ್ಥಿಮತಿಯನ್ನ ನೀಡುವುದರ ಜೊತೆಗೆ ಖಿನ್ನತೆಯನ್ನ ನಿವಾರಿಸುತ್ತೆ ಅನ್ನೋ ಕಾರಣದಿಂದಾಗಿ ಸಚಿವ ರಮಾನಾಥ್ ರೈ ಅವರು ಈ ಯೋಗಾಸನವನ್ನ ಕೂಡ ಮಾಡ್ತಾರೆ. ಇನ್ನು ರೈ ಅವರು ಯೋಗದ ಬಗ್ಗೆ ಹೇಳುವ ಹಾಗೆ, ಮೊದಲು ಸ್ವಲ್ಪ ಯೋಗವನ್ನ ಮಾಡ್ತಿದ್ದೆ, ನನಗೆ ಯೋಗ ವ್ಯಾಯಾಮ ಮುಖ್ಯ ಅನ್ನೋದನ್ನ ಹೇಳ್ತಾರೆ. ಇನ್ನು ವಾಕಿಂಗ್ ಹೋಗ್ತಾ ಇದ್ದೆ, ಆದ್ರೆ ಇವಾಗ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಮನೆಯಲ್ಲೇ ತಾನು ವ್ಯಾಯಾಮವನ್ನ ಮಾಡ್ತೀನಿ ಅನ್ನೋದನ್ನ ಸಚಿವರು ಹೇಳ್ತಾ ಇದ್ದಾರೆ. ಈಗ ನಾವು ರಮಾನಾಥ್ ರೈ ಅವರ ಮನೆಯಲ್ಲಿ ಯಾವ ರೀತಿಯಲ್ಲಿ ಬೆಳಗಿನ ಮುಂಜಾನೆ ಒಂದು ಆಚಾರದಲ್ಲಿ ಬೆಳಗಿನ ಯಾವ ರೀತಿಯಲ್ಲಿ ವ್ಯಾಯಾಮ ಮಾಡಿದರೆ ಇದಕ್ಕೆ ಉತ್ತಮ ಅನ್ನುವಂಥದ್ದನ್ನು ಕೂಡ ನಾವು ಕೇಳಬೇಕು. ಯಾಕಂದರೆ ಬಹಳಷ್ಟು ಪರಿಶ್ರಮದಿಂದ 2 ತಾಸಿನ ಹೊತ್ತು ಇಲ್ಲಿ ವಿಶೇಷವಾದಂತಹ ದೇಹದ ಅಡ್ಡಿಗೋಸ್ಕರ ಅಥವಾ ವ್ಯಾಯಾಮ ಮಾಡೋದ್ರಿಂದ ಒಂದು ದೇಹದ ಎಲ್ಲ ಸುಖ ಲಕ್ಷಣಗಳನ್ನು ಕೂಡ ಕಾಣ್ಬೋದು. ಯಾಕಂದರೆ ನೀವು ಕಾಣ್ಬೋದು, ಈ ಲಕ್ಷಣಗಳಲ್ಲಿ ಬಹಳಷ್ಟು ಜನರಿಗೆ ಬೇರೆ ಬೇರೆ ವಿಧಗಳ ರೋಗಗಳು ಕೂಡ ಬಾಧೆಗಳಿಂದ ಬಹಳಷ್ಟು ಮಧುಮೇಹ ಆಗಿರ್ಬೋದು, BP ಆಗಿರ್ಬೋದು, ಇಂಥ ಒತ್ತಡಗಳಿಗೂ ಕೂಡ ಇರಬಹುದು. ಈ ಒತ್ತಡಗಳಿಂದ ಹೊರತಾಗಿ ವ್ಯಾಯಾಮದಿಂದ ಏನೆಲ್ಲ ಲಾಭ, ಮತ್ತು ಈ ರಾಜಕೀಯ ಜೀವನದಲ್ಲಾಗಿರ್ಬೋದು ಬಹಳಷ್ಟು ಒತ್ತಡ ಕೂಡ ಹನ್ನೊಂದಿದೆ. ಅದು
ಅದರಲ್ಲೂ ಕೂಡ ಈ ವ್ಯಾಯಾಮಕ್ಕೆ ಆ ಸಮಯವನ್ನು ನೀಡಲಿಕ್ಕೆ ಸಾಧ್ಯನಾ ಅನ್ನೋದು ಕೂಡ ಮಾತುಗಳನ್ನ ಹೆಸರಲ್ಲಿ ಕಾರ್ಯಕ್ರಮದಲ್ಲಿ ನಮಸ್ತೆ. ನಮಸ್ಕಾರ. ಈಗಾಗಲೇ ನೀವು ಇವತ್ತು ಬೆಳಗಿನ ಜಾವದಿಂದ 2 ತಾಸು ವ್ಯಾಯಾಮ ಮಾಡಿದ್ದೀವಿ. ಹೇಗೆ ಅನಿಸ್ತಾ ಇದೆ? ಎಷ್ಟು ಸಮಯದಿಂದ ನೀವು ವ್ಯಾಯಾಮ ನಾನು ಮೊದಲು ಸ್ವಲ್ಪ ಯೋಗ ಮಾಡ್ತಿದ್ದೇನೆ. ನಮ್ಮ ಕಷ್ಟದಲ್ಲಿ ನಾನು ಸ್ವಲ್ಪ ಆನಂತರ ನಾನು ಇನ್ನೊಂದು ಸಾರಿ ಮಂತ್ರಿ ಆಗಿದ್ದಾಗ ನಾನು ವಾಕಿಂಗ್ ಹೋಗ್ತೇನೆ. ನನಗೆ ಸಾಕ್ತಾ ಇದ್ದೇನೆ, ಜಾಸ್ತಿ ದೂರ ವಾಕಿಂಗ್ ಮಾಡಲಿಕ್ಕೆ ಆಗ್ತಾ ಇದೆ. ಆದರೂ ನಾನು ವಾಕಿಂಗ್ ಮಾಡ್ತಾಯಿದ್ದೆ. ಅನಂತರ ಟ್ರೀಟ್ಮೆಂಟ್ ಇದರಲ್ಲಿ ನಾನು ಸ್ವಲ್ಪ ನನಗೆ ಸ್ಟೆಮಿನಾ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಅದನ್ನು ಸ್ವಲ್ಪ ಕಡಿಮೆಲ್ಲೇ ಮಾಡ್ತಿದ್ದೆ. 8 ಗಂಟೆ ನಾನು ಕಡಿಮೆಲ್ಲೇ ಮಾಡ್ತಿದ್ದೆ. ನಾನು ಕ್ಯಾಲರಿ ಬರ್ನ್ ಆಗಬೇಕಿತ್ತು ಲೆಕ್ಕಾಚಾರ ನನ್ನ ತಲೆಗೂ ಯಾರಿಗೂ ಅದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡು 400 ಕ್ಯಾಲರಿ ಬರ್ನ್ ಆಗ್ಬೋದು. ಸಾಕಷ್ಟು ನನ್ನ ಭಾರವನ್ನು ಕಡಿಮೆ ಮಾಡಿ ಆ ನಂತರ ಯಾರು ಹೇಳ್ತೇನೆ ನನಗೆಲ್ಲಿ ವಯಸ್ಸಾದಮೇಲೆ ಹಿತ ಅಲ್ಲ. ಆ ನಂತರ ನಾನು ಸ್ವಲ್ಪ ವ್ಯಾಯಾಮ ಮೇಂಟೆನೆನ್ಸ್ ವ್ಯಾಯಾಮ ಕಠಿಣವಾದ ವ್ಯಾಯಾಮ ಸ್ವಲ್ಪ ಸಹಾಯ ಒಂದು ಎಕ್ಸಸೈಸ್ ಅಂದರೆ ಟಿ ಟೈಪ್ ಅದರಲ್ಲಿ ಯೋಗ ಕೂಡ ಇದೆ. ಯೋಗ ಪ್ರಾಣಾಯಾಮ ಇದನ್ನು ಮಿಕ್ಸ್ ಮಾಡಿ ನಾನು ವ್ಯಾಯಾಮವನ್ನು ಕೂಡ ಯೋಗ ಟೈಪ್ನಲ್ಲಿ ನಾನು ನಿಮಗೆ ಮಿನಿಮಮ್ 2 ಗಂಟೆ ಬೇಕಾಗ್ತದೆ ಎಲ್ಲವನ್ನು ಮಾಡಬೇಕು. ಆಫೀಸ್ ಆಗ್ತದೆ ಮತ್ತು ನನ್ನ ಕಾಲಿಗೆ ಕಬ್ಬಿಣದ ಇದನ್ನು ಬರ್ತೇನೆ. ಕೂಡ ಹೆಚ್ಚಾಗಿದೆ. ಒಬ್ಬರೇ ಇಲ್ಲಿ ಹೋಗುವಾಗ ಅಲ್ಲಿ ಮನೆಯೆಲ್ಲ ಬೆಳಗ್ಗೆ ಪರಿಣಾಮ ಆಗುತ್ತೆ. ಅದಕ್ಕೆ ನನಗೆ ಸಂತೋಷ. ನಾನು ಇವತ್ತು ಇದಕ್ಕೆ ಸಾಕ್ತೇನೆ. ಅದು ಸ್ಟೆಥೋಸ್ಕೋಪ್ ಮೇಂಟೈನ್ ಮಾಡ್ತೀನಿ. ದೇಹದ ಭಾರವನ್ನು ಜಾಸ್ತಿ ಆಗುತ್ತೆ. ಅಂದರೆ ಕಡಿಮೆ ಅಂದರೆ ಈ ವಯಸ್ಸು ಒಂದು ನಿರ್ದಿಷ್ಟವಾದ ವಯಸ್ಸಿನ ನಂತರ ನಾವು ಏನೇ ಮಾಡ್ತೀವಿ ಕಡಿಮೆ ಅದು ನಾನು 2 ಗಂಟೆ ಮಾಡ್ತೇನೆ. ನಾನು ಭಾಳ ನಾನು ನೋಡ್ತೀನಿ ದಿವಸ ಒಂದೇ ರೀತಿ ಜಾಸ್ತಿ ಆಗುತ್ತಿಲ್ಲ. ಜಾಸ್ತಿ ಆದ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲು ಮತ್ತು ವ್ಯಾಯಾಮ ಇದು 2 ಇದರಿಂದ ಮಾತ್ರ ನಾವು ಸ್ವಲ್ಪ ವ್ಯಾಯಾಮ ಸಕ್ಸಸ್ ಆಗಿ ಈಗ ಆರೋಗ್ಯ ಎಲ್ಲ ಯೋಗ ಎಕ್ಸಸೈಸ್ ಯೋಗ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ನಾನು ನನ್ನ ಒಂದು ವ್ಯಾಯಾಮವನ್ನು ನಕ್ಕದಿಂದ ಸಿಕ್ಕದವರಿಗೆ ಎಲ್ಲ ಅಂಗಾಂಗಗಳಿಗೆ ಇದು ವ್ಯಾಯಾಮ ಬೀಳುವ ರೀತಿಯಲ್ಲಿ ನಾನು ನನ್ನನ್ನು ಕಾಲನ್ನು ಮೇಲೆತ್ತಿ ನಿಲ್ಲಿಸ್ತಾರೆ. ನನಗೆ ಆಗಿ ಮಾಡಲಿಕ್ಕಾಗಿ ಅದನ್ನು ನನಗಾಗಿ ಮಾಡಲಿಕ್ಕಾಗಿ ಸಪೋರ್ಟಿಂದ ನನ್ನ ಮನಸ್ಸಿಗೆ ಒಂದು ಸಂಪೂರ್ಣವಾದಂಥ ಒಂದು ಸಮಾಧಾನ ಇದೆ, ಸಂತೋಷ. ನಾನು ಉತ್ತಮವಾದಂಥ ನನ್ನ ಈ ದೇಹವನ್ನು ಇಟ್ಕೊಂಡು ಈ ವಯಸ್ಸಿನಲ್ಲಿ 46 ವರ್ಷ ಕಲಿತಾ ಇದ್ದೇನೆ. ಈ ವಯಸ್ಸಿನಲ್ಲಿ ಈ ದೇಹವನ್ನು ಇಟ್ಕೊಂಡು ಇಷ್ಟು ಹೊತ್ತು ನಾನು ಮಾಡ್ತೇನೆ ಅಂತ ಹೇಳಿ 2 ಗಂಟೆಯಿಂದ ಜಾಸ್ತಿ ಆಗ್ತದೆ. ನಿಧಾನ ಮಾಡ್ತಾ ಹೋದರೆ 2 ಗಂಟೆ ಜಾಸ್ತಿ ಆಗ್ತದೆ. ಮತ್ತು ಯಾವುದು ಹೋಗ್ತಾ ಇದ್ದರೆ ನಾನು ಸ್ವಲ್ಪ ಮಿನಿಮಮ್ ಮಾಡಿಕೊಂಡು ಹೋಗ್ತೀನಿ. ಫಾಸ್ಟ್ ಮಾಡಿಕೊಂಡು ಮಿನಿಮಮ್ ಮಾಡಿಕೊಂಡು ಅದು ಡೈಲಿ ಮಾಡ್ತೀನಿ. ನಾನು 99.9 ನಾನು ಯಾವಾಗಲೂ ಅಂಥ ಸಂದರ್ಭ ಅಂಥ ಒತ್ತಡ ಇದ್ದರೂ ಸಹ ಒಂದು ದಿವಸ ಒಂದಾದರೂ ನಾನು ಅದು ಮಾಡ್ತೀನಿ. ನಾನು ಊರಿಗೆ ಹೋಗುವಾಗಲೂ ಕೂಡ ನನ್ನ ಮ್ಯಾಟ್ ನಮ್ಮ ಜೊತೆ ಇರ್ತೇನೆ. ಅದನ್ನು ನಾನು ಹೇಳ್ಕೊಂಡು ಹೋದರೆ ಅಲ್ಲಿ ಎಲ್ಲಿ ಹೋದಲ್ಲೂ ಕೂಡ ಅದು ವಿದೇಶಕ್ಕೆ ಹೋಗಿ ಎಲ್ಲಿ ಹೋಗಿ ನಾನು ಅದನ್ನು ಮಾಡಿದ್ರೆ ನನಗೆ ಆಗೋದಿಲ್ಲ. ನನಗೆ ಮಾಡದಿದ್ದರೆ ಆಗೋದಿಲ್ಲ. ಒಂದು ದಿವಸ ನಾವು ಮಾಡದೇ ಇದ್ದರೆ
ಅವತ್ತು ನನ್ನನ್ನು ಕೇಳ್ತಾರೆ, ನೀವು ಇವತ್ತು ಎಕ್ಸಸೈಸ್ ಮಾಡಿಲ್ವಾ ಅಂತ. ಅಷ್ಟರ ಮಟ್ಟಿಗೆ ಜನರು ಕೂಡ ಆ ಅನುಭವ ಗೊತ್ತಾಗ್ತದೆ. ಅದು ಒಂದು ಎಕ್ಸಸೈಸ್ ಆ ಥರ. ಮತ್ತು ನನಗೆ ಇನ್ನೊಂದು ಅಂದರೆ ನನಗೆ ಯಾವುದು ದುಶ್ಚಟ ಇಲ್ಲ. ಮಟನ್ ಚಿಕನ್ ಕೂಡ ಬೇಕು, ಮೀನು ಮಾತ್ರ. ಈಗ ಮಿನಿಮಮ್ ನಾನು ಭಾಳ ರ್ಯಾರ್ ಎಲ್ಲಿ ಹೋದ್ರು ಕೂಡ ಈ ಫ್ರೈಗಳಲ್ಲಿ ನಾನು ಸಂಪೂರ್ಣ ಅವಾಯ್ಡ್ ಮಾಡಿ 90.9. ನೀವು ತಿಂತೇನೆ ಅದನ್ನು ತಿಂತೇನೆ. ಮತ್ತು ಯಾವುದು ಬೀಡಿ ಸಿಗರೇಟ್ ಆಗಲಿ ಬೇರೆ ಯಾವುದೇ ಡ್ರಿಂಕ್ಸ್ ಆಗಲಿ ಇಲ್ಲದೆ ನನಗೆ ಒಂದು ಸಪೋರ್ಟ್ ಆಗಿದೆ. ಅಲ್ಲಾದರೆ ಒಂದು ಮತ್ತು ನನ್ನಲ್ಲಿ ವ್ಯತ್ಯಾಸ ಯಾವುದೇ ಕೆಲಸ ಮಾಡ್ತೇನೆ ನಾನು ಉದಾಸೀನ ಮಾಡೋದು. ನನ್ನ ಅಭಿವೃದ್ಧಿ ಕೆಲಸ ದೃಷ್ಟಿಯಲ್ಲಿ ಇದರಲ್ಲಿ ಕೂಡ ನಾನು ಉದಾಸೀನ ಮಾಡಿ ನನ್ನ ಅಭಿವೃದ್ಧಿ ಕೆಲಸದಲ್ಲಿ ಕೂಡ ಉದಾಸೀನ ಮಾಡೋದೇ ಇಲ್ಲ. ನನಗೆ ಒಂದು ಆಗಬೇಕು ಅಂತಂದರೆ ಆಗಬೇಕು. ನನ್ನ ಒಟ್ಟಿಗೆ ಇದ್ದವರಿಗೆ ಅದು ಟೆನ್ಷನ್ ಇಲ್ಲ. ಯಾಕೆಂದರೆ ನಾನು ದಿವಸ ನಮ್ಮೊಬ್ಬರು ಸ್ಪೆಷಲ್ ಆಫೀಸರ್ ಬೆಂಗಳೂರಲ್ಲಿದೆ. ಅವರು ಈ ಡೆವಲಪ್ಮೆಂಟನ್ನು ನೋಡ್ಕೊಂಡು ಅವರಿಗೆ ಪಾಪ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ನಾನು ತೊಂದರೆ ಕೊಡ್ತಲೇ ಇರ್ತೇನೆ. ಅದೇನಾಯಿತು ಇದೇನಾಯಿತು ನಾನು ದಿವಸ ಹೇಳಿದ್ದನ್ನು ಹೇಳ್ತಾ ಇಲ್ಲ. ಅದು ಅವರಿಗೆ ಸ್ವಲ್ಪ ನನ್ನ ಕಿರಿಕಿರಿ ಜಾಸ್ತಿ. ಅಂತೂ ನಾನು ನನಗೊಂದು ವರ್ಕಾಲಿಕ್ ಆಗಿಬಿಟ್ಟಿದೆ. ಇದು ಎಕ್ಸೈಸ್ ಇರ್ಬೋದು ಯಾವುದೇ ನಾನು ವರ್ಕಾಲಿಕ್ ಆಗಿದೆ. ನನಗೆ ಜನರ ಜೊತೆ ಸೇರ್ಕೊಂಡು ಆ ಕಡೆ ನಾನು ಹೋಗಿದ್ದೇನೆ. ತುಂಬ ದೂರ ಹೋಗಿದೆ. ನಾನು ಜನ ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಆ ದಿವಸ ನಾನು ಸ್ವಲ್ಪ ಉಜ್ಜಲ ಆಗ್ತಿದ್ದೆ ಮಾನಸಿಕವಾಗಿ. ನನ್ನ ಜನ ಇಬ್ಬರೇ ಬೆಳಿಗ್ಗೆ ಅದಕ್ಕೆ ನಾನು ಯಾವ ಬೆಂಗಳೂರಲ್ಲಿ ಇದ್ದರೂ ಕೂಡ ಯಾವುದೇ ಬೆಳಿಗ್ಗೆ ಸಂಜೆ ಬರ್ತೇನೆ. ಅಸೆಂಬ್ಲಿ ಇದ್ದಾಗಲೂ ಕೂಡ ಬೆಳಿಗ್ಗೆ ಹೋಗಿ ಅಸೆಂಬ್ಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಮತ್ತೆ ನಾನು ಮಂಗಳೂರಲ್ಲಿ ಯಾರು ತಮ್ಮಿದ್ದರೆ ನೀವು ಹೇಳ್ತೀನಿ ಒಂದು 10-15 ವರ್ಷ ಆಗಿರ್ಬೋದು ಸರ್ಕಿಟ್ ಹೌಸ್ ಒಂದು ದಿವಸ ಹಾಲ್ಟ್ ಮಾಡಿದ್ದೆ ಮಂಗಳೂರು ಇಡೀ ನಾನು ಮೊದಲೆಲ್ಲ ಅಷ್ಟು ಇಷ್ಟ ಆಗಿದ್ದಾಗ ಮಂಗಳೂರಲ್ಲಿ ಇರ್ತಿದ್ದೆ. ಒಂದು ದಿವಸ 2 ಗಂಟೆ ಆಗಿ 3 ಗಂಟೆ ಆಗಿ ಇಲ್ಲಿ ಬರ್ತೇನೆ. ಯಾಕೆಂದರೆ ಬೆಳಿಗ್ಗೆ ಜನ ಬರ್ತಾರೆ, ಅವರು ಮತ್ತೆ ತಪ್ಪಿರ್ಕೊಳ್ತಾರೆ. ಮತ್ತೆ ಈಗ ನಾವು ಇದೆ ಮನೆಗೆ ಜನರಿಗೂ ಅದು ನಾನು ಮಾಡಿದ್ದು ಸರಿ ಅಂತ ಹೇಳಿದ್ದೆ. ನಾನು ಇಲ್ಲಿ ಸ್ವಲ್ಪ ಜನರಿಗೆ ಕಷ್ಟ ಆಗುತ್ತೆ, ಬಸ್ಸೆಲ್ಲ ಇದೆ. ಆದರೂ ಕೂಡ ನಾನು ಮನೆಯಲ್ಲಿ ಜನರನ್ನು ಭೇಟಿ ಮಾಡೋದು ಮನೆ. ಮತ್ತು ನನ್ನ ಕಚೇರಿ ಕೂಡ ನೀವು ಒಂದು ಕಚೇರಿಯಲ್ಲಿ ಸ್ವಲ್ಪ ನಿರೀಕ್ಷಣೆ ಮಾಡಬೇಕು. ನನ್ನ ಪರ್ಫೆಕ್ಟ್ ಕಚೇರಿ ನನಗೆ ಒಬ್ಬ BA ಇದ್ದಾರೆ. ಅದು ನನಗೆ ಗಾಡ್ ಇತ್ತು. ಅದಕ್ಕಿಂತ ನಾನು ಹೆಚ್ಚಿಗೆ ಮಾತಾಡ್ತೇನೆ. ಅಂಥವ್ರು ಮನುಷ್ಯನನ್ನು ನಾವು ಒಳ್ಳೆಯ ಮನುಷ್ಯನನ್ನು ನಾವು ಪಡ್ಕೊಳ್ಬೇಕಾದ್ರೆ ಅದು ಒಂದು ನನ್ನ ಋಣದ ಸಂಬಂಧ ಅಂತ ಎಷ್ಟು ಬೆಳೆದ ಕೆಲಸ ಆಗ್ತದೆ. ನನ್ನ ಗೈರಾಜನೆಯಲ್ಲಿ ನನ್ನಷ್ಟೇ ಕೆಲಸವನ್ನು ಕೆಲವು ಮತ್ತು ಯಾವುದೇ ತಪ್ಪುಗಳು ಮಾಡೋದು, ಯಾರಿಂದಲೂ ಒಂದು ಅಪೇಕ್ಷೆ ಇಲ್ಲ. ಯಾರಿಂದಲೂ ಚಾಯ ಕಾಪಿ ಕುಡಿಯೋದು ಒಬ್ಬ ಯಾರು ಸಿಗ್ತಾರೆ ಈ ಕಾಲದಲ್ಲಿ ಯಾರು ಸಿಗ್ತಾರೆ ಯಾರು ಒಂದು ಹೆಮ್ಮೆಯ ವಿಷಯ. ಆರೋಗ್ಯ ಇರಬೇಕು ಮತ್ತು ಪ್ರಕೃತಿ ಕೂಡ ಅದಕ್ಕೆ ಇನ್ನು ಯೋಗ ಮಾಡೋದ್ರಿಂದ ದೇಹದ ತೂಕ ಕಡಿಮೆಯಾಗಿದೆ. ಯೋಗ ಮಾಡಿಲ್ಲ ಅಂದ್ರೆ ಕೆಲಸ ಮಾಡೋಕೆ ಉತ್ಸಾಹ ಬರೋಲ್ಲ ಅನ್ನೋದು ಸಚಿವರ ಮಾತು. ಉದಾಸೀನ ಮಾಡಿದ್ರೆ ಅಭಿವೃದ್ಧಿ ಕೆಲಸಗಳು ಕೂಡ ಉದಾಸೀನ ಆಗುತ್ತೆ ಅನ್ನೋದನ್ನ ಸಚಿವರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಯೋಗದ ಜೊತೆಗೆ ಆಹಾರ ಪದ್ಧತಿಯನ್ನ ಕೂಡ ಅನುಸರಿಸ್ತಾ ಇದ್ದು ಪ್ರತಿದಿನ ವ್ಯಾಯಾಮವನ್ನ 2 ಗಂಟೆಗಳ ಕಾಲ ಮಾಡ್ತೇನೆ ಅನ್ನೋದನ್ನ ತಿಳಿಸಿದ್ರು.
ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.